ಮಂಗಳೂರು ನಗರದ ಕಾರೊಂದರಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿದೆ. ಕಾರಿನ ಇಂಜಿನ್ನಲ್ಲಿ ಕಾಣಿಸಿಕೊಂಡ ಹೆಬ್ಬಾವನ್ನ ನೋಡಿ ನೆರೆದಿದ್ದವರೆಲ್ಲ ಶಾಕ್ ಆಗಿದ್ದಾರೆ. ಹೆಬ್ಬಾವನ್ನ ನೋಡಿದ ಕೂಡಲೇ ಯುವಕರು ಸೇರಿ ಕಾರಿನ ಇಂಜಿನ್ ಒಳಗೆ ಸೇರಿಕೊಂಡಿದ್ದ ಹೆಬ್ಬಾವನ್ನ ಹೊರತೆಗೆದಿದ್ದಾರೆ. ಬಳಿಕ ಹೆಬ್ಬಾವನ್ನ ಸುರಕ್ಷಿತವಾಗಿ ರಕ್ಷಿಸಿ ಅರಣ್ಯಕ್ಕೆ ಬಿಡಲಾಗಿದೆ. ಅದಕ್ಕಿಲ್ಲ ಅದರ ಹಿಂಗೆ ಕಾಲೇ ದುಡ್ಡು ಯಾರು ಬಿಟ್ಲ ಬಿಟ್ಲ ಅದರಿಂದ ಬಂದಿಲ್ಲ ಅದರಿಂದ ಬಂದಿಲ್ಲ ನಿನ್ನ ಮೊಬೈಲ್ ಉಂಟಲ್ಲ ಇಲ್ಲಿ ಅದಲ್ಲ ಕೊಟ್ಟಿಲ್ಲ ಹೋಗ್ಬಿಟ್ಟು ನಾಳೆ ನಿಜ ಗೇಟ್ சொல்ற மாதிரி வேடிக்கை அடிப்பா